ಕೆಎಂಸಿ ಆಸ್ಪತ್ರೆ ಅತ್ತಾವರ ಹಾಗೂ ಅಮೆರಿಕದ ಹ್ಯೂಸ್ಟನ್ ನಗರದ ಪೀತ್ ಪರಾಯಿ ಇಂಟರ್ನ್ಯಾಷನಲ್ ಮತ್ತು ಬಂಟ್ವಾಳ ಅನಂತ ಮಲ್ಯ ಚಾರಿಟೇಬಲ್ ಟ್ರಸ್ಟ್ ಇದರ ಸಹಯೋಗದಲ್ಲಿ 4ನೇ ವರ್ಷದ ಉಚಿತ ಬಾಲಶಲ್ಯ ಕ್ರಿಯಾ ಅಭಿಯಾನ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೆಎಂಸಿ ಆಸ್ಪತ್ರೆ ಅತ್ತಾವರದ ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಸದಾಶಿವ ರಾವ್ ತಿಳಿಸಿದರು. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಣಕಾಸಿನ ತೊಂದರೆಯಿಂದಾಗಿ ಹಲವಾರು ಪೋಷಕರು ತುಂಬಾ ನೋವನ್ನು ಅನುಭವಿಸುತ್ತಾರೆ. ಈ ಉದಾತ್ತ ಸೇವೆಯಿಂದಾಗಿ ಹಲವಾರು ಪೋಷಕರು ತಮ್ಮ ಮಕ್ಕಳಿಗೆ ಆಧುನಿಕ ಚಿಕಿತ್ಸೆಯನ್ನು ಕೊಡಿಸಲಾಗದೆ ಹಾಗೂ ಮಕ್ಕಳ ನೋವನ್ನು ಅನುಭವಿಸುತ್ತಾರೆ. ಇದರಿಂದಾಗಿ ಈ ಅಭಿಯಾನವನ್ನು ಮಾಡಲಾಗುತ್ತಿದೆ ಎಂದು ಹೇಳಿದರು. ನಾವು ನೋಡುವಂತಹ ಮಕ್ಕಳು ಹೆಚ್ಚಾಗಿ ಏನಾಗ್ತದೆ ಅಂದರೆ ಅವರು ಆಸ್ಪತ್ರೆ ಕಡೆ ತಿರುಗದೇ ಇರೋದು ಯಾಕೆಂದ್ರೆ ಅವ್ರ ದುಡ್ಡಿರುವುದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಅವರು ಇಂತಹ ಸೌಲಭ್ಯಗಳಿಂದ ವಂಚಿತರಾಗಿ ಹೋಗ್ತಾರೆ. ಸೊ ಉತ್ತಮ ಮಟ್ಟದ ಚಿಕಿತ್ಸೆ ಅವರಿಗೆ ಕೊಡಬೇಕು. ಸೊ ಅವರ ಹತ್ರ ದುಡ್ಡಿಲ್ಲ ಅನ್ನೋ ಮಾತ್ರಕ್ಕೆ ಅವರು ಬಾಕಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು KMC ಹಾಗೂ ಬಂಟ್ವಾಳ ಅನಂತ ಮಲ್ಯ ಟ್ರಸ್ಟ್ ಎರಡು ಕೈ ಜೋಡಿಸಿಕೊಂಡು, ಜೊತೆಗೆ ಹ್ಯೂಸ್ಟನ್ನಿಂದ ಪೀಟ್ ಪರಾಯಿ ಫೌಂಡೇಶನ್, ಸೊ ಇದು ಮೂರು ಕೂಡ ಸೇರಿಕೊಂಡು ನಾವು ಮಕ್ಕಳಿಗೆ ಈ ಥರದ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ. ಎಲುಬು ಮತ್ತು ಮೂಳೆ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸುರೇಂದ್ರ ಕಾಮತ್ ಅವರು ಮಾತನಾಡಿ, ಮಕ್ಕಳಲ್ಲಿ ಕಂಡುಬರುವ ಎಲುಬು ಮತ್ತು ಮೂಳೆ ರೋಗದ ಯಾವ್ಯಾವ ಲಕ್ಷಣಗಳಿವೆಯೋ ಈ ಯೋಜನೆಯಡಿಯಲ್ಲಿ ಚಿಕಿತ್ಸೆ ಲಭ್ಯವಿದೆ ಎಂದು ಹೇಳಿದರು. ಸಣ್ಣ ಮಕ್ಕಳಲ್ಲಿ ಹುಟ್ಟಿನಿಂದ ಅಥವಾ ಹುಟ್ಟಿದ ಮೇಲೆ ಕ್ಲಿಷ್ಟಕರವಾದ ಎಲುಬು ಮತ್ತು ಮೂಳೆಗಳ ಕಾಯಿಲೆ ಬರ್ತದೆ. ಸಾಮಾನ್ಯವಾಗಿ ನೋಡುವುದಾದ್ರೆ ವಕ್ರಪಾದ ಅಂತ ಹೇಳ್ತೇವೆ. ಅದೇ ತರ ಹುಟ್ಟುವಾಗ ನಮ್ಮ ಸ್ಪೈನ್ ಸರಿ ಇರುವುದಿಲ್ಲ ಅಥವಾ ಹಿಪ್ ಜಾಯಿಂಟ್ ಡಿಸ್ಲೊಕೇಟ್ ಆಗಿರ್ತದೆ. ಹುಟ್ಟಿದ ಮೇಲೆ ಕೆಲವೊಂದು ಕಡೆ ಸಾಧಾರಣ ಗರ್ಭಿಣಿಯರ ತೊಂದರೆ ಅಥವಾ ಬೇರೆ ತೊಂದರೆಯಿಂದ ಸೆರೆಬ್ರಲ್ ಪಾಲ್ಸಿ ಅಂತ ಒಂದು ಕಾಯಿಲೆ ಕೂಡ ಸಾಮಾನ್ಯವಾಗಿ ಬರ್ತದೆ. ಇಂಥ ಎಲ್ಲ ಮಕ್ಕಳನ್ನು ಸರಿಯಾಗಿ ಚಿಕಿತ್ಸೆ ನೀಡಿದರೆ ಅವರು ನಾಳೆ ದೊಡ್ಡವರಾದ್ಮೇಲೆ ಉತ್ತಮ ನಾಗರಿಕರಾಗಬಹುದು. ಅದಕ್ಕಾಗಿ ಇದು 4ನೇ ಬಾಲ ಶಲ್ಯ ಮಿಷನ್. ಅದರಲ್ಲಿ ಎಲುಬು ಕೀಲು ಚಿಕಿತ್ಸೆ 2ನೇ ಸರ್ತಿ. ಹೋದ ಸರ್ತಿ 1ನೇದಾಗಿ ಮಾಡಿದ್ದೆವು, ಈ ಸರ್ತಿ 2ನೇ ಸರ್ತಿ ಮಾಡ್ತಾ ಇದ್ದೇವೆ. ಇದೇ ವೇಳೆ ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ಜಯತೀರ್ಥ ಜೋಶಿ ಅವರು ಮಾತನಾಡಿ, ಅತ್ತಾವರ ಕೆಎಂಸಿ ಆಸ್ಪತ್ರೆಯು ಮಕ್ಕಳ ಚಿಕಿತ್ಸೆಗಾಗಿ ಸುಸಜ್ಜಿತವಾದ ವೈದ್ಯಕೀಯ ಶಸ್ತ್ರಚಿಕಿತ್ಸಾ ಮತ್ತು ಆಂಕಾಲಜಿ ಸೇವೆಗಳ ಸಮಗ್ರ ಆರೈಕೆ ಕೇಂದ್ರವಾಗಿದೆ. ಆಸ್ಪತ್ರೆಯು ವಿನೂತನ ಮತ್ತು ಸುಸಜ್ಜಿತವಾದ ಶಿಶು ತೀವ್ರ ನಿಗಾ ಘಟಕವನ್ನು ಹೊಂದಿದೆ ಎಂದು ಹೇಳಿದರು. ಇದು 4ನೇ ಬಾಲಶಲ್ಯ ಕ್ರಿಯಾ ಅಭಿಯಾನ. ಈ ಒಂದು ಅಭಿಯಾನದಲ್ಲಿ ಆಗಲೇ ಒಂದು ಅಭಿಯಾನದಲ್ಲಿ ನಾವು ಅಪ್ರಾಕ್ಸಿಮೇಟ್ಲಿ 100ರಿಂದ 130 ಮಕ್ಕಳಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದೇವೆ. ನಮ್ಮಲ್ಲಿಯೂ ಸಹ ನುರಿತ ಶಸ್ತ್ರಚಿಕಿತ್ಸಾ ತಜ್ಞರಿದ್ದಾರೆ, ಮತ್ತು ಮಕ್ಕಳ ತಜ್ಞರಿದ್ದಾರೆ, ICU ಇದೆ, NICU ಅಂದರೆ ನವಜಾತ ಶಿಶುಗಳ ಕೇರ್ ಇದೆ. ಯಾಕೆ ನಾವು ಇವರು ಬೇರೆಯವರಿಂದ ಹೆಲ್ಪ್ ತಗೊಳ್ತೀವಿ ಅಂತ ನಿಮ್ಗೆ ಅನಿಸ್ಬೋದು. ಅದು ಹಾಗಲ್ಲ. ಇದು ಒಂದು ಪ್ರಕ್ರಿಯೆಯಲ್ಲಿ ಕೆಲವೊಂದು ಸರ್ತಿ ಸ್ಟೇಜ್ ಪ್ರೊಸೀಜರ್ ಅಂತ ಹೇಳ್ತೇವೆ. ಒಂದು ಸರ್ಜರಿಯನ್ನು ನಾವು ಒಂದೇ ಒಂದು ಸ್ಟೇಜ್ ಒಳಗೆ ಮಾಡೋಕ್ಕಾಗೋದಿಲ್ಲ, 2-3 ಸರ್ತಿ ಸರ್ಜರಿ ಬೇಕಾಗ್ತದೆ. ಆ ಥರ ಒಳಗೆ ದುಡ್ಡು ಇದ್ದವರು ಸಹಿತ ಕೆಲವೊಂದು ಸರ್ತಿ ಅವರಿಗೆ ಆ ಚಿಕಿತ್ಸೆಯನ್ನು ತಗೊಳ್ಳೋಕ್ಕಾಗೋದಿಲ್ಲ. ಅಂಥವರಿಗೂ ಕೂಡ ನಾವು ಅದಾയത് ಕ್ಲಿಷ್ಟಕರವಾದ ಸರ್ಜರಿಗಳನ್ನು ನಾವು ಉಚಿತವಾಗಿ ಅವರಿಗೆ ಮಾಡಿಕೊಟ್ಟು ಅವರ ಒಂದು ಲೈಫ್ ಇದನ್ನು ಜೀವನದ ಒಂದು ಹಾದಿಯನ್ನು ಸುಗಮವಾಗಿ ಮಾಡಿಕೊಳ್ಳೋದು ನಮ್ಮದು ಒಂದು ಉದ್ದೇಶ ಆಗಿದೆ. ಬಂಟ್ವಾಳದ ಅನಂತ ಮಲ್ಯ ಚಾರಿಟೇಬಲ್ ಟ್ರಸ್ಟ್ ಇದರ ಟ್ರಸ್ಟಿ ಜಿತೇಂದ್ರ ನಾಯಕ್ ಅವರು ಮಾತನಾಡಿ, ದಿನನಿತ್ಯ ಕೆಎಂಸಿ ಆಸ್ಪತ್ರೆಯಲ್ಲಿ ಜನವರಿ 21ರವರೆಗೆ ಉಚಿತ ಶಸ್ತ್ರಚಿಕಿತ್ಸಾ ಸಮಾಲೋಚನೆ ನಡೆಯುತ್ತಿದ್ದು, ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿದೆ ಎಂದು ಹೇಳಿದರು. And the main points on which this mission is based on is it has to be free of cost. So it has to be totally free of cost to the neediest. Second point is the neediest of needy. So we have to trace children who have these malformations and need this high level of treatment or surgery, but are not able to, the last mile delivery. The government has fantastic schemes, and this area especially has got a lot of hospital colleges which are actually delivering. But if there are cases which need this kind of high-end operations, then we have to trace those the neediest of needy, free of cost, and best of practices. So all these surgeons who come from the US, and many of them are now coming from Germany and Switzerland, are captains in their respective areas, and these are
people who, out of a sense of service or inner calling, are coming to do the service. So these are the three most important things which which form the Balachalya Mission. ಈ ಸಂದರ್ಭದಲ್ಲಿ ಕಳೆದ ವರ್ಷ ಬಾಲಶಲ್ಯ ಕ್ರಿಯಾಭಿಯಾನದ ಯೋಜನೆಯಡಿಯಲ್ಲಿ ಯಶಸ್ವಿಯಾಗಿ ಚಿಕಿತ್ಸೆಗೆ ಒಳಗಾದ ಮಕ್ಕಳ ಪೋಷಕರು ಮಾತನಾಡಿ ತಮ್ಮ ಅನುಭವವನ್ನು ಹಂಚಿಕೊಂಡರು. ನಾವು ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ನನ್ನ ಮಗಳು ಕೂಡ ಇಲ್ಲಿ KMC ಹತ್ತವರಲ್ಲಿ ಹುಟ್ಟಿ ಈಗ ಮೂತ್ರ ಪ್ರಾಬ್ಲಮ್ ಇದೆ ಅಂತ ನಮ್ಗೆ ಡಾಕ್ಟರ್ ಜಯತೀರ್ಥ ಹೇಳಿದರು. ಮತ್ತು ನಮಗೆ ದುಡ್ಡಿನೆಲ್ಲ ತುಂಬ ಸಮಸ್ಯೆ ಇರೋದ್ರಿಂದ ಹೀಗೆ ಬಂಟ್ವಾಳದ ಅನಂತ ಟ್ರಸ್ಟ್ ಅವರೆಲ್ಲ ಫ್ರೀ ಉಂಟು. ಮತ್ತು ಹೀಗೆ ಫಾರಿನಿನ ಡಾಕ್ಟರ್ ಎಲ್ಲ ಬರ್ತಾ ಇದ್ದಾರೆ ಅಂತೇಳಿ ನಮಗೆ ಡಾಕ್ಟರ್ ಜಯತೀರ್ಥ ಅವ್ರು ಹೇಳಿದರು. ಮತ್ತು ನನ್ನ ಮಗಳಿಗೆ ಅಲ್ಲೇ ಕೂಡ ಆಪ್ರೇಷನ್ ಆಯಿತು. ಮತ್ತು ಈಗ ನನ್ನ ಮಗಳು ಆಪರೇಷನಿಂದ ತುಂಬ ಹುಷಾರಾಗಿದ್ದಾರೆ, ಚೆನ್ನಾಗಿದ್ದಾರೆ ಈಗ. ಆದಿತ್ಯ ರಾವ್, V4 News 24/7 ಮಂಗಳೂರು.